ಕಳೆದ ವರ್ಷ ಕನ್ನಡ, ಮಲಯಾಳಂ, ತಮಿಳುಗಳಲ್ಲಿ ಡಿಎನ್ಎ ಹೆಸರಿನ ಚಿತ್ರಗಳು ಬಂದಿವೆ. ಇವು ಒಂದು ವಿಷಯದ ಮೇಲಿನ 3 ಆಲೋಚನೆಗಳು. ಡಿಎನ್ಎ ಬರೆದ ಓದಿದ ವಿಷಯ. ಹಿಂದಿನ ವಂಶವಾಹಿಯ ಮುಂದಿನ ಭಾಗವಿದು. ವಂಶವಾಹಿಯ ವರ್ಣತಂತುಗಳ ಒಳಗೆ ಈ ಆನುವಂಶಿಕ ಏಣಿ ಇರುತ್ತದೆ. ವಂಶವಾಹಿ ಕೂಡ ಓದಿದ ಬರೆದ ವಿಷಯವಾಗಿದ್ದು ಅವುಗಳ ಬಗೆಗೂ ಸಿನಿಮಾಗಳು ಬಂದಿವೆ. ಕನ್ನಡದ ಡಿಎನ್ಎ ಚಲನಚಿತ್ರ ಅದ್ಭುತ ಅಲ್ಲದಿದ್ರೂ ಕನ್ನಡದಲ್ಲಿ ಉತ್ತಮ ಪ್ರಯತ್ನವಾಗಿದೆ. ಪ್ರಕಾಶ್ ರಾಜ್ ಮೆಹರೂರವರ ಕೆಲಸ ಚೆನ್ನು. ಕನ್ನಡಿಗರು ಬೆನ್ನು ತಟ್ಟಬೇಕಿತ್ತು, ತಟ್ಟಿಲ್ಲದಿರುವುದು ವಿಷಾದನೀಯ. ಆರಂಭದ ವಿವರಣೆ ಮನಗಂಬುವುದು. ನಟರುಗಳು ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ ಎನ್ನಬಹುದು. ಧ್ರುವ ಎಂಬುದನ್ನು ಧ್ರುವ ಎಂದು ಬರೆದದ್ದು ತಪ್ಪು. ಕನ್ನಡದ ಆಮೇಲೆ ಬಳಿಕ ಇರುವಾಗ ಎರವಲು ಅನಂತರ ಬಳಸಿ ಅದನ್ನು ಆನಂತರ ಎನ್ನುವುದು ಕೂಡ ತಪ್ಪು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.